ಮಹಾತ್ಮ ಗಾಂಧೀಜಿಯವರ ಅನುಯಾಯಿ ಸ್ವಾತಂತ್ರ್ಯ ಹೋರಾಟಗಾರ ಆಚಾರ್ಯ ವಿನೋಬಾ ಭಾವೆಯವರ ಭೂದಾನ ಚಳವಳಿಯಿಂದಾಗಿ ಪ್ರೇರಿತರಾದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಭೂ ಮಸೂದೆ ಕಾಯ್ದೆಯನ್ನು ಜಾರಿಗೆ ತಂದರು. ಉಳುವವನೇ ಹೊಲದೊಡೆಯ ಎಂಬ ಪರಿಕಲ್ಪನೆ ವಿನೋಬಾ ಭಾವೆಯವರದ್ದಾಗಿದೆ ಎಂದು ಹಿರಿಯ ಕಾಂಗ್ರೆಸ್ ಮುಖಂಡ ಪಿ ಸೋಮಪ್ಪ ಹೇಳಿದ್ದಾರೆ. ಅವರು ವರ್ಖಾಡಿಯಲ್ಲಿ ನಡೆದ ಆಚಾರ್ಯ ವಿನೋಬಾ ಭಾವೆಯವರ 130ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಹಾತ್ಮ ಗಾಂಧೀಜಿಯವರ ಆ ಹೋರಾಟದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಈ ದೇಶಕ್ಕಾಗಿ ಹೋರಾಡಿದವರು ಹಾಗೂ ಅವರ ಒಂದು ಉದ್ದೇಶ ಅಂತ ಹೇಳಿದ್ರೆ ಬದಲಾಗಿ ಭೂಮಿ ಇಲ್ಲದವರಿಗೆ ಭೂದಾನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ದೇಶದಾದ್ಯಂತ ಸಂಚರಿಸಿದವರು. ಅವರ ವಿನೋಬಾ ಭಾವೆಯವರ ಆ ಆದರ್ಶವನ್ನು ನಮ್ಮ ದೇಶದ ಪ್ರಧಾನಿಯಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದಲ್ಲಿ ಈ ಭೂದಾನ ಇದರಲ್ಲಿ ಪ್ರೇರಿತರಾಗಿ ಭೂ ಮಸೂದೆಯನ್ನು ಜಾರಿ ತಂದು ಉಳುವವನೇ ಹೊರದನೆ ಅಂತ ಮಾಡಲಿಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ಕಾನೂನು ತರಲಿಕ್ಕೆ ಈ ಡಾಕ್ಟರ್ ವಿನೋಬಾ ಅವರ ಈ ಸಿದ್ಧಾಂತವೇ ಇದಾಯಿತು. ವಿನೋಬಾ ವೆಂಕಟೇಶರಾವ್ ಶಾಂತಿ ಸೇನಾ ಫೌಂಡೇಶನ್ ಪ್ರಧಾನ ಸಂಚಾಲಕ ಹರ್ಷಾದ್ ವರ್ಕಾಡಿಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಭಾರತ ದೇಶದಲ್ಲಿ ಭೂದಾನ ಚಳವಳಿಗೆ ನೇತೃತ್ವವನ್ನು ಕೊಟ್ಟವರು ವಿನೋಬಾ ಭಾವೆಯವರು. ಮಹಾತ್ಮ ಗಾಂಧೀಜಿಯವರ ಅನುಯಾಯಿಯಾಗಿ ಅವರ ನಿರ್ದೇಶನದಂತೆ ಮಂಜೇಶ್ವರಕ್ಕೆ ಆಗಮಿಸಿ ಮಂಜೇಶ್ವರದಲ್ಲಿ ಶಾಂತಿ ಸೇನೆಯನ್ನು ಸ್ಥಾಪಿಸಿದವರು ವಿನೋಬಾ ಭಾವೆಯವರು. ಆ ವಿನೋಬಾ ಭಾವೆಯವರಿಗೂ ಮಂಜೇಶ್ವರಕ್ಕೆ ಒಂದು ನಂಟಿದೆ. ಅದರ ನೆನಪಿನಲ್ಲಿ ನಾವಿಲ್ಲಿ ಶಾಂತಿ ಸೇನಾ ಫೌಂಡೇಶನ್ ದಿವಂಗತ ವೆಂಕಟೇಶ್ವರರಾವ್ ಅವರ ನೆನಪಿನಲ್ಲಿ ವಿನೋಬಾ ವೆಂಕಟೇಶ್ವರರಾವ್ ಎಂಬಂತಹ ಒಂದು ಶಾಂತಿ ಸೇನೆಯನ್ನು ಸ್ಥಾಪಿಸಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ನಿರಂತರವಾಗಿ ನಾವು 15 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಕಾರ್ಯಕ್ರಮದಲ್ಲಿ ದಾಮೋದರ ಮಾಸ್ತರ್, ಪುರುಷೋತ್ತಮ ಅರಿಬೈಲು, ಹಮೀದ್ ಕಣಿಯೂರು, ವಿನೋದ್ ಕುಮಾರ್ ಪಾವೂರು, ರೋನಿ ಡಿಸೋಜಾ, ಗಂಗಾಧರ ಕೆ ಪಡಿಪನಕೆರೆ, ಶರ್ಮಿಳಾ ಪಿಂಟೋ, ಜಯಪ್ರಕಾಶ್ ಡಿಸೋಜಾ, ವೇದಾವತಿ ನೀರೋಳಿಕೆ, ಫಿಲೋಮಿನಾ ಮೊಂತೆರೋ, ಶೈಲಜಾ ಕಳಿಯೂರು, ರಾಜೇಶ್ ಡಿಸೋಜಾ, ಅಬುಸಾಲಿ ಗಾಂಧಿನಗರ, ರಾಜೇಶ್ ಪಾಳೆಂಗಿರಿ, ಹನೀಫ್ ಧರ್ಮನಗರ, ರಾಯಲ್ ಡಿಸೋಜಾ ಮುಂತಾದವರು ಉಪಸ್ಥಿತರಿದ್ದರು. ರೆಮನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. See that all our furnitures are number 1 in quality and price. Free delivery with warranty. Think luxury, live luxury. Free delivery with warranty. Tamam finest quality at affordable price. Tamam Furniture World, Uppala, Bandiyod, Udyawar. Now at Mangalore.